ಮಂಗಳೂರು ನಗರ ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಎನ್ಎಂಪಿಟಿ ಚೇರ್ಮನ್ ಎವಿ ರಮಣ್ ಅಕ್ಕರಾಜು ಅವರನ್ನ ಭೇಟಿಯಾಗಿ ಗುಡ್ಡೆಕೊಪ್ಪಲ ಸಮುದ್ರ ತೀರದಲ್ಲಿ ನಿಲ್ಲಿಸಿರುವ ಡ್ರೆಚ್ಚರ್ನಿಂದ ಮೀನುಗಾರರಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸಿದರು. ಆ ಡ್ರೆಚ್ಚರ್ ಅನ್ನು ತ್ವರಿತವಾಗಿ ಅಲ್ಲಿಂದ ತೆರವುಗೊಳಿಸಿ ಮೀನುಗಾರ ಸಮುದಾಯದವರಿಗೆ ಆಗ್ತಾ ಇರುವ ಸಮಸ್ಯೆಯನ್ನು ಪರಿಹರಿಸಲು ತಿಳಿಸಿದರು. ಶಾಸಕರೊಂದಿಗೆ ದಕ್ಷಿಣ ಕನ್ನಡ ಮೂಲ ಮೀನುಗಾರರ ಸಂಘಟನೆಯ ಅಧ್ಯಕ್ಷರಾದ ಅಶ್ವಥ್ ಕಾಂಚನ್, ಉಪಾಧ್ಯಕ್ಷರುಗಳಾದ ನರೇಂದ್ರ ಶ್ರೀಯಾನ್, ಯಾದವ್ ಸಾಲ್ಯಾನ್, ಸಂಚಾಲಕರಾದ ಚಂದ್ರಶೇಖರ್ ಶ್ರೀಯಾನ್, ಬಿಜೆಪಿ ಮುಖಂಡ ನವೀನ್ ಕಾಂಚನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮ್ಮ ಕೋರಿಕೆಯನ್ನ ಶೀಘ್ರದಲ್ಲಿ ಸ್ಪಂದಿಸಿ ಎನ್ಎಂಪಿಟಿ ಚೇರ್ಮನ್ ಅವರೊಂದಿಗೆ ಸಭೆಯನ್ನು ಆಯೋಜಿಸಿ ತಾವು ಅನುಭವಿಸುತ್ತಾ ಇರುವ ತೊಂದರೆಯನ್ನು ಪರಿಹರಿಸಲು ಸಹಕರಿಸಿದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ಮೀನುಗಾರ ಮುಖಂಡರು ಧನ್ಯವಾದ ಅರ್ಪಿಸಿದ್ದಾರೆ. ಇವತ್ತು ಗುಡ್ಡೆಕೊಪ್ಪಲ ಏರಿಯಾದಲ್ಲಿ ಗುಡ್ಡೆಕೊಪ್ಪಲ ಅನ್ನುವಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಜಾಸ್ತಿಯಾಗಿ. ಅದರಲ್ಲಿ ಡ್ರೆಜ್ಜಿಂಗ್ ಶಿಪ್ಪನ್ನು ಹಾಳಾದ ಕಾರಣ ಅದನ್ನು ಬೀಚ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅಲ್ಲಿಯ ಸ್ಥಳೀಯರು ಆತಂಕಗೊಂಡು ನಮ್ಮ ಏರಿಯಾದಲ್ಲಿ ಫಿಶಿಂಗ್ಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಕಾರಣದಿಂದ ನಾವೆಲ್ಲರೂ ಸಹ ಚೇರ್ಮನ್ಗೆ ಸಿಕ್ಕಿ ಈ ವಿಷಯದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಇದನ್ನು ಫಸ್ಟ್ದಾಗಿ ಅದರಲ್ಲಿರುವಂಥ ಆಯಿಲನ್ನು ತೆಗಿಬೇಕು, ಬೀಚ್ ಆದಂಥ ಡ್ರೆಜ್ಜರ್ ಶಿಪ್ಪಿಂದ ಅದನ್ನು ಅವರು ಇವಾಗಲೇ ಮಾಡಿರ್ತಾರೆ. ಅದರೊಂದಿಗೆ ಆ ಬ್ರೇಕೇಜ್ ಶಿಪ್ ಬ್ರೇಕ್ ಆಗಿದ್ದ ಶಿಪ್ ಬ್ರೇಕೇಜನ್ನು ಅಲ್ಲಿ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಸರ್. ಮುಂದಿನ ಮೀನುಗಾರರಿಗೆ ನಮ್ಮ ಮೀನುಗಾರಿಕೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಬೋಟನ್ನು ಆ ಶಿಪ್ಪನ್ನು ನೀವು ಆದಷ್ಟು ಬೇಗ ಅಲ್ಲಿಂದ ಟಗ್ ಮಾಡಿಕೊಂಡು ಅಲ್ಲಿಂದ ಮೂವ್ಮೆಂಟ್ ಮಾಡಬೇಕನ್ನುವಂಥ ವಿಷಯವನ್ನು ಎಲ್ಲ ಮೀನುಗಾರರು ಚೇರ್ಮನ್ ಅವರ ಬಳಿ ಕೇಳಿಕೊಂಡಿದ್ದಾರೆ. ಅವರು ಸಕಾರಾತ್ಮಕ ಪ್ರತಿಕ್ರಿಯಿಸಿ ಮೂರು ತಿಂಗಳೊಳಗಾಗಿ ನಾವು ಇದನ್ನು ಕ್ಲೀನಪ್ ಮಾಡ್ತೇವೆ. ಇದರಲ್ಲಿ ಸ್ವಲ್ಪ ಲೀಗಲ್ ಇಶ್ಯೂ ಇದ್ದ ಕಾರಣಕ್ಕಾಗಿ ಕೋರ್ಟಿಗೆ ಇನ್ಫಾರ್ಮೇಷನ್ ಮಾಡಿ ನೋಟಿಸನ್ನು ಕೊಟ್ಟು ಆ ವೆಸಲನ್ನು ಏಲಂ ಮಾಡಿ, ಏಲಂ ದಿನ 21 ದಿನ ಇರ್ತದೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಅದನ್ನು ಅಲ್ಲಿಂದ ಟೋ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ.